ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸುಮಿತ್ರಾ. ಇದೀಗ ಹೆಡ್ಲೈನ್ಸ್. ಕರಾವಳಿಯ ಧಾರ್ಮಿಕ ಕ್ಷೇತ್ರವನ್ನ ಅಪವಿತ್ರಗೊಳಿಸುತ್ತಿದ್ದಾರೆ. ಧಾರ್ಮಿಕ ಭಾವನೆಗೆ ಧಕ್ಕೆ ತರುವವರಿಗೆ ಶಿಕ್ಷೆಯಾಗಲಿ. ಕಿಡಿಗೇಡಿಗಳ ವಿರುದ್ಧ ಕಿಡಿಕಾರಿದ ಮಾಜಿ ಸಚಿವ ಯುಟಿ ಖಾದರ್. ಲವ್ ಜಿಹಾದ್ ಅಡ್ಡಕ್ಕೆ ಬಿದ್ದ ಬೆಂಗಳೂರಿನ ವಿದ್ಯಾರ್ಥಿನಿ. ಬೆತ್ತಲೆ ಫೋಟೋ ಹಿಡಿದು ಆಟವಾಡಿಸಿದ ಉಜಿರೆಯ ಯುವಕ. ಕದೀಮನನ್ನ ಬಂಧಿಸಿದ ಬೆಳ್ತಂಗಡಿ ಪೊಲೀಸರು. ರಾತ್ರೋರಾತ್ರಿ ದಗದಗಿಸಿದ ಬೆಂಕಿ. ಮಂಗಳೂರಿನಲ್ಲಿ ಬೆಂಕಿಗೆ ಆಹುತಿಯಾದ ಅಗರಿ ಎಂಟರ್ಪ್ರೈಸಸ್. ಸಂಪೂರ್ಣವಾಗಿ ಸುಟ್ಟು ಕರಕಲಾದ ಎಲೆಕ್ಟ್ರಾನಿಕ್ ವಸ್ತುಗಳು.